ಯುಎಇ ಅಧ್ಯಕ್ಷ ಶೇಖ್ ಖಲೀಫಾ ಬಿನ್ ಜಯಾದ್ ಅಲ್ ನಹ್ಯಾನ್ ಇಂದು ನಿಧನರಾಗಿದ್ದಾರೆ. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಖಲೀಫಾ ಬಿನ್ ಜಾಯೆದ್ ಯುಎಇಯ ಸ್ಥಾಪಕ ನಾಯಕ ಜಾಯೆದ್ ಬಿನ್ ಸುಲ್ತಾನ್ ಅಲ್ ನಹ್ಯಾನ್ ಅವರ ಹಿರಿಯ ಮಗನಾಗಿದ್ದಾರೆ. ಅಬುಧಾಬಿಯ 16ನೇ ಎಮಿರ್ ಆಗಿರುವ ಅವರು 2004ರಿಂದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಂದಿನಿಂದ ದೇಶದ ನಾಯಕ ಕೂಡ ಆಗಿದ್ದಾರೆ. 2014ರಲ್ಲಿ ಅವರು ಪಾರ್ಶ್ವವಾಯುವಿಗೆ ಒಳಗಾಗಿದ್ದರಿಂದ ಹೆಚ್ಚಿನ ಅಧಿಕಾರವನ್ನ ಸಹೋದರ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರಿಗೆ ಹಸ್ತಾಂತರಿಸಿದ್ರು. ಇನ್ನು ಯುಎಇಯನ್ನ ಅಭಿವೃದ್ಧಿ ಹೊಂದುತ್ತಿರುವ ಪ್ರಾದೇಶಿಕ ಶಕ್ತಿಯಾಗಿ ಮತ್ತು ಪ್ರಮುಖ ವ್ಯಾಪಾರ ಮತ್ತು ತಂತ್ರಜ್ಞಾನ ಕೇಂದ್ರವಾಗಿ ಪರಿವರ್ತಿಸಲು ಇವರ ಕೊಡುಗೆ ಅಪಾರವಾಗಿದೆ. ಐತಿಹಾಸಿಕ ಅಬ್ರಾಹಂ ಒಪ್ಪಂದದಿಂದ ಯುಎಇ ಹಾಗೂ ಇಸ್ರೇಲ್ನೊಂದಿಗಿನ ಸಂಬಂಧವನ್ನ ಖಲೀಫಾ ಬಿನ್ ಜಾಯದ್ ಅಲ್ ನಹ್ಯಾನ್ ಗಟ್ಟಿಗೊಳಿಸಿದ್ರು. ಈ ನಿಟ್ಟಿನಲ್ಲಿ ದುಬೈ ನಗರದ ಎಲ್ಲ ಕಚೇರಿಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ, ಖಾಸಗಿ ವಲಯದ ಉದ್ದಿಮೆ ಸಂಸ್ಥೆಗಳನ್ನ 3 ದಿನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿ ದುಬೈ ಸಿಟಿಯಲ್ಲಿ 40 ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆ ನಡೆಸಲು ನಿರ್ಧರಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ.